This could be good for me. Lately I was feeling like I need a purpose, but when you talk to me, give me the impression that ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನಾನಿವತ್ತು ಲಿವಿಂಗ್ ರೂಮಲ್ಲಿ ಸ್ವಲ್ಪ ಪ್ಲ್ಯಾಂಟ್ಸ್ ಎಲ್ಲ ಒಳಗಿಡೋಣ, ಒಂದು ಸ್ವಲ್ಪ ಡೆಕೋರ್ ಮಾಡೋಣ ಅಂತ ಅನ್ಕೊತಾ ಇದ್ದೆ. ಯಾಕಂದರೆ ಮಳೆ ಹೊರಗಡೆ ಬೀಳ್ತಾ ಇರೋದ್ರಿಂದ ಪ್ಲ್ಯಾಂಟ್ಸ್ ಎಲ್ಲ ಜಾಸ್ತಿ ಮಳೆ ನೀರಿಗೆ ಹಾಳಾಗ್ತಾ ಇತ್ತು. ಸೊ ಹಾಗಾಗಿ ಹಾಗೆ ಒಂದು DIY ಇಲ್ದಂಗೆ ಹೇಗೆ ಡೆಕೋರ್ ಮಾಡೋದು ನಾನು, ಹಾಗಾಗಿ ಎರಡು DIY ಜೊತೆಗೆ ಮನೆ ಡೆಕೋರ್ ಹೇಗೆ ಮಾಡೋದು ನಿಮ್ಗೆ ಈಸಿಯಾಗಿ, ಆಮೇಲೆ ನಿಮಗೆ ಪೇಂಟಿಂಗ್ ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ, ಮಾರ್ಕೆಟಲ್ಲಿ ಸಿಗೋ ಪಾಟ್ ಥರನೇ ನಾವು ಮನೆಯಲ್ಲೇ ಈಸಿಯಾಗಿ ಹೇಗೆ ಮಾಡ್ಬೋದು, ಅದನ್ನು ಹೇಗೆ ನೀವು ಸೆಟಪ್ ಮಾಡ್ಬೋದು. ನೋಡಿ ನಾನು ಈ ಥರ ನೀವು ನೋಡಿರ್ಬೋದು ಲಾಸ್ಟ್ ವಿಡಿಯೋದಲ್ಲಿ DIY ಸ್ಟೂಲ್ ಮಾಡಿದ್ನಲ್ಲ ನಾನೇ, ಅದ್ರ ಮೇಲೆ ಇಟ್ಟಿದ್ದೀನಿ. ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೀವು ಹೀಗೆ ಮನೇನ ಅಲಂಕಾರ ಮಾಡ್ಬೋದು, ನೀವೇ ನಿಮ್ಮ ಕೈಯಾರ ಮಾಡಿರೋ ತಿಂಗಳಲ್ಲಿ. ಬನ್ನಿ ಹೇಗೆ ಮಾಡೋದು ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ಮಾಮೂಲಿ ಪಾಟ್ ಬರುತ್ತಲ್ಲ, ಪ್ಲಾಸ್ಟಿಕ್ ಬ್ರೌನ್ ಕಲರ್ ಪಾಟ್ಗೆ ನಾನು ವೈಟ್ ಬೇಸಿಕ್ ಕಲರ್ನ ಆಲ್ರೆಡಿ ಹಾಕಿ ಡ್ರೈ ಮಾಡಿಟ್ಟಿದ್ದೀನಿ. ಎಲ್ಲ ಫುಲ್ಲು ಡ್ರೈ ಆದಮೇಲೆ ಒಂದು ತಾವ್ರೆವ್ವ ಲೋಟಸ್ದು ಒಂದು ಇನ್ವಿಟೇಷನ್ ಕಾರ್ಡಲ್ಲಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ದಟ್ ಡ್ರಾಯಿಂಗ್ ಮಾಡಿದ್ರೆ ಒಂದು ಸೈಜ್ ವೇರಿಯೇಷನ್ ಆಗುತ್ತಲ್ಲ, ಸೊ ನಂಗೆ ಸೈಜ್ ವೇರಿಯೇಷನ್ ಆಗಬಾರ್ದು, ಎಲ್ಲ ಈವನ್ ಆಗಿ ಬರಬೇಕು ಅಂತಕ್ಕೋಸ್ಕರ ಈ ಥರ ಒಂದು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ನೀವು ತಾವ್ರೆವ್ವನೇ ಅಂತಲ್ಲ, ನಿಮ್ಗೆ ಯಾವುದು ಬೇಕೋ ಆ ಫ್ಲವರ್ ಶೇಪು ಈ ಥರ ಕಟ್ ಮಾಡಿಕೊಂಡು ನೀಟಾಗಿ ಔಟ್ಲೈನ್ ಡ್ರಾ ಮಾಡ್ಕೊಳ್ಳಿ. ಸೊ ದಟ್ ಎಲ್ಲ ಫ್ಲವರು ಒಂದೇ ಸೈಜ್ ಬರುತ್ತೆ. ಔಟ್ಲೈನ್ ಮಾಡ್ಕೊಂಡಾದ್ಮೇಲೆ ಒಳಗಡೆ ಪೆಟಲ್ಸ್ನ ಈ ಥರ ನೀಟಾಗಿ ಶೇಪ್ನ ಅದು ಹೇಗಿದೆ ಆ ಶೇಪಲ್ಲಿ ಈ ಥರ ಡ್ರಾ ಮಾಡ್ಕೊಳ್ಳಿ. ನೋಡಿ ಈ ಥರ ನಾನು ಡ್ರಾ ಮಾಡಿಕೊಂಡೆ. ಸೊ ದಟ್ ಒಂದು ಬ್ಯೂಟಿಫುಲ್ ಆಗಿರೋ ಲೋಟಸ್ ಕ್ರಿಯೇಟ್ ಆಯಿತು. ಅದೇ ಥರ ಒಂದು ಬೇಬಿ ಲೋಟಸ್ ಮಾಡಿಕೊಂಡೆ, ಅದು ಅಷ್ಟೇ ಮೇಲ್ಗಡೆ 3 ಪೆಟಲ್ಸ್ ಕೊಟ್ಕೊಂಡಿದ್ದೀನಿ. ಅದಕ್ಕೇನು ಫ್ರೀ ಹ್ಯಾಂಡ್ ನಮಗೆಲ್ಲ ರಂಗೋಲಿ ಹಾಕೋದು ಬಂದೇ ಬರುತ್ತೆ, ಆ ಥರ ರಂಗೋಲಿ ಪೆಟಲ್ಸ್ ಥರ ಹಾಕ್ಕೊಂಡ್ರೆ ಆಯಿತು. ನನಗೆ ಎಲ್ಲೆಲ್ಲಿ ಯಾವ್ಯಾವ ಆ್ಯಂಗಲಲ್ಲಿ ಬೇಕೋ ಆ ಥರ ನಾನು ಲೋಟಸ್ನ ಸ್ಟೆನ್ಸಿಲ್ ಇಟ್ಕೊಂಡು ನೀಟಾಗಿ ಈ ಥರ ಡ್ರಾ ಮಾಡ್ಕೊತಾ ಇದ್ದೀನಿ. ನೀವು ಅಷ್ಟೇ ಇದು ಇಟ್ಕೊಂಡ್ರೆ ನಿಮಗೆ ಬೇಗ ಆಗುತ್ತೆ. ಸೊ ದಟ್ ಫಿಲ್ ಮಾಡೋಕ್ಕೂ ಬೇಗ ಈಸಿಯಾಗಿ ಒಂದೇ ಸಮನಾಗಿ ಬರುತ್ತೆ. ನಾನು ಡಾರ್ಕ್ ಬ್ಲೂ ಕಲರ್ ಬರುತ್ತಲ್ಲ, ರಾಯಲ್ ಬ್ಲೂ ಅಂತಾರಲ್ಲ, ಆ ಕಲರ್ ತೊಗೊಂಡು ನೀಟಾಗಿ ಈ ಥರ ಪೆಟಲ್ಸ್ಗೆ ಔಟ್ಲೈನ್ ಕೊಟ್ಕೊಂಡು ಕಲರ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೇರೆ ಕಲರ್ ಬೇಕಂದರೆ ಮಾಡ್ಕೋಬೋದು. ನಾನು ಬ್ಲೂ ಕಾನ್ಸೆಪ್ಟೇ ಇರೋದ್ರಿಂದ ಸೊ ನಾನು ಬ್ಲೂ ತೊಗೊಂಡಿದ್ದೀನಿ. ನೀವು ಬೇರೆ ಪಿಂಕು, ರೆಡ್ಡು ಇಲ್ಲ ಪೀಚ್ ಕಲರಲ್ಲೂ ಮಾಡ್ಕೊಬೋದು. ನಿಮ್ಗೆ ಯಾವ ಫೇವ್ರೆಟ್ ಕಲರ್ ಇತ್ತೋ ಆ ಕಲರ್ ಮಾಡ್ಕೊಬೋದು. ನೋಡಿ ಈ ಥರ ಔಟ್ಲೈನ್ ಕೊಟ್ಕೊತಾ ಇದ್ದೀನಿ. ಔಟ್ಲೈನ್ ಕೊಟ್ಕೊಂಡು ನೀಟಾಗಿ ಬ್ರಷ್ನ ವಾಶ್ ಮಾಡಿಕೊಂಡು ಆ ಎಕ್ಸ್ಟ್ರಾ ಕಲರ್ ಇರುತ್ತಲ್ಲ ವೆಟ್ ಬ್ರಷಲ್ಲೇ ಎಕ್ಸ್ಟ್ರಾ ಅದೇ ಬಾರ್ಡ್ರಲ್ಲೇ ಕಲರ್ ತೊಗೊಂಡು ಈ ಥರ ಫಿಲ್ ಮಾಡಿಕೊಂಡ್ರೆ ಲೈಟು ಡಾರ್ಕು ಎಫೆಕ್ಟು ಹಾಗೆ ಬರುತ್ತೆ. ನೋಡಿ ನಾನು ಬೇರೆ ಕಲರ್ ತೊಗೊಂಡಿಲ್ಲ, ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಆ ಎಕ್ಸ್ಟ್ರಾ ಎಡ್ಜಲ್ಲಿ ಹಾಕಿದ್ವಲ್ಲ ಬಾರ್ಡ್ರ್, ಆ ಬಾರ್ಡ್ರಲ್ಲಿ ಸ್ವಲ್ಪ ಹೀಗೆ ಅನ್ಕೊತಾ ಬಂದರೆ ನಿಮ್ಗೆ ಈಸಿಯಾಗಿ ಲೈಟರ್ ಕಲರು ಬರುತ್ತೆ. ಸೊ ದಟ್ ಅದು ಡಾರ್ಕು ಲೈಟು ಶೇಡು ಕ್ರಿಯೇಟ್ ಆಗುತ್ತೆ. ಈಸಿಯಾಗಿ ಮಾಡ್ಬೋದು. ಇದಕ್ಕೇನು ಅದೇ ಕಲರ್ ಬೇಕು, ಇದೇ ಕಲರ್ ಬೇಕು, ಅದೇ ಮ್ಯಾಥ್ಸ್ ಸೈನ್ಸ್ ಏನಿಲ್ಲ ಪೇಂಟಿಂಗಲ್ಲಿ. ನಾವು ಹೇಗೆ ಕ್ರಿಯೇಟಿವ್ ಆಗಿ ಮಾಡ್ಕೊಂಡು ಹೋಗ್ತೀವೋ ಆ ಥರ. ಸೊ ದಟ್ ನೋಡಿ ನಾನು ಮತ್ತೊಂದು ತೋರಿಸ್ತಾ ಇದ್ದೀನಿ ನಿಮಗೆ ಗೊತ್ತಾಗಲಿ ಅಂತ. ನೋಡಿ ವಾಶ್ ಮಾಡಿಕೊಂಡು ಅದೇ ಪೆಟಲ್ಸ್ನ ನೀಟಾಗಿ ಈ ಥರ ಹಾಕ್ಕೊಂಡು ಮಧ್ಯೆ ಡಾರ್ಕ್ ಶೇಡ್ ಕೊಟ್ಕೊಂಡಾಗ ಪೆಟಲ್ಸ್ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ, ಎಷ್ಟು ಕ್ಯೂಟಾಗಿ, ಎಷ್ಟು ಚೆನ್ನಾಗಿ ಕಾಣುತ್ತೆ. ಆಮೇಲೆ ನಾನು ಮೇಲ್ಗಡೆ ಬೇಬಿ ಪೆಟಲ್ಸ್ ಮಾಡ್ಕೊಂಡಿದ್ನಲ್ಲ ಅದ್ರ ಒಳಗಡೆ ನಾನು ಪಿಂಕ್ ಹಾಕ್ತಾಯಿದ್ದೀನಿ. ನೀವು ಪಿಂಕ್ ಆದರೂ ಹಾಕ್ಬೋದು, ಇಲ್ಲ ಡಾರ್ಕ್ ಬ್ಲೂ ಬರುತ್ತಲ್ಲ ಇಂಕ್ ಬ್ಲೂನೂ ಹಾಕ್ಬೋದು. ನೀವು ಬರೀ ಬ್ಲೂನೇ ಬೇಕು ಅಂತ ಅಂದರೆ ನಾನು ಸ್ವಲ್ಪ ಪಿಂಕು ಬ್ಲೂ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ರಿಂದ ಈ ಥರ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ನೀಟಾಗಿ ಅದು ಔಟ್ಲೈನ್ ಜೊತೆಗೆ ಈ ಥರ ಡ್ರಾ ಮಾಡ್ಕೊಂಡು ಹೋದರೆ ಆಯಿತು. ಬೇಕಂದರೆ ನೀವು ಔಟ್ಲೈನ್ ಕೊಡ್ಬೋದು. ಬಟ್ ಇವಾಗೆಲ್ಲ ಪಿಜ್ವಾಯಿ ಡಿಸೈನ್ಸ್ ಅಂತ ಟ್ರೆಂಡಿ ಆಗಿದೆ. ಎಲ್ಲ ಪಾಟ್ ಮೇಲೂ ನೀವು ನೋಡ್ತಾ ಇರ್ಬೋದು. ಪ್ಲ್ಯಾಂಟರ್ ಶಾಪ್ಗೆ ಹೋದರೆ ಗೊತ್ತಾಗುತ್ತೆ, ನಿಮ್ಗೆ ಐಡಿಯಾ ಬರುತ್ತೆ. ಸೊ ಅದೇ ಕಾನ್ಸೆಪ್ಟನ್ನ ನಾನು ನೋಡ್ಕೊಂಡು ಬಂದಿರೋದ್ರಿಂದ ಆಮೇಲೆ ಅದಕ್ಕೆ ಅಷ್ಟೊಂದೆಲ್ಲ ದುಡ್ಡು ಕೊಡೋದಕ್ಕಿಂತ ಇದು ಈಸಿಯಾಗಿ ಮನೇಲಿರೋ ಪಾಟ್ಗೆ ನೀವು ಈ ಥರ ಮಾಡಿಟ್ರೆ ಮನೇನೂ ಅಂದವಾಗಿ ಕಾಣುತ್ತೆ, ಮತ್ತು ನಿಮಗೂ ಟೈಮ್ ಪಾಸ್ ಆಗುತ್ತೆ, ನಿಮಗೆ ನೀವು ಮಾಡಿರೋ ಅನ್ನೋದು ಖುಷಿನೂ ಸಿಗುತ್ತೆ. ನೋಡಿ ಈ ಥರ
ಗ್ರೀನ್ ಕಲರಲ್ಲಿ ಬಳ್ಳಿ ಡ್ರಾ ಮಾಡ್ತಾಯಿದ್ದೀನಿ. ಸೊ ದಟ್ ಅದು ಫಿಲ್ಲರ್ಸ್ ಥರ ವರ್ಕ್ ಆಗುತ್ತೆ. ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಅಲ್ವಾ? ನನಗೆ ಖುಷಿ ಆಗ್ತಾಯಿತ್ತು. ನೀವು ಇದನ್ನೆಲ್ಲ ಟ್ರೈ ಮಾಡಿ. ಅದಕ್ಕೆ ಹಾಫ್ ಆನ್ ಅವರ್ 1 ಅವರಲ್ಲಿ ಇವೆಲ್ಲ ಫಿನಿಶ್ ಆಗುತ್ತೆ. ಆಮೇಲೆ ಇದಕ್ಕೇನು ಹೀಗೆ ಬರಬೇಕು ಪೆಟಲ್ಸು ಇದೇ ಥರ ಬರಬೇಕು ಅಂತ ಏನಿಲ್ಲ. ನಾವು ಎಷ್ಟು ನೀಟಾಗಿ ಎಷ್ಟು ನ್ಯಾಚುರಲ್ ಆಗಿ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ನೀವು ಬೇಕಂದರೆ ರೆಫರೆನ್ಸ್ಗೆ ಗೂಗಲಲ್ಲಿ ಯಾವ್ದಾರ ಪಿಕ್ಚರ್ ತೊಗೋಬೋದು, ಇಲ್ಲ ಯಾವ್ದಾರ ಪ್ಲ್ಯಾಂಟ್ ಶಾಪಲ್ಲಿ ನೀವು ನೋಡ್ಕೊಂಡು ಬಂದಿರ್ತೀರೋ ಅದೇ ಡಿಸೈನು ಕ್ರಿಯೇಟ್ ಮಾಡ್ಬೋದು. ನೋಡಿ ಈ ಥರ ಎಷ್ಟು ಬ್ಯೂಟಿಫುಲ್ಲಾಗಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು. ನಾನು ಆಮೇಲೆ ಮಧ್ಯ ಬ್ಲ್ಯಾಂಕಾಗಿ ಕಾಣಿಸ್ತಿದ್ದರಿಂದ ಪರ್ಪಲ್ ಕಲರ್ ತೊಗೊಂಡು ಅಲ್ಲಿ ಡಾಟ್ ಹಾಕಿ ಫಿಲ್ಲರ್ಸ್ ಮಾಡ್ತಾಯಿದ್ದೀನಿ. ಸೊ ವೈಟ್ ಬ್ಯಾಕ್ಗ್ರೌಂಡ್ ಮೇಲೆ ಡಾಟ್ ಇಟ್ಟರೆ ಅದು ಎಫೆಕ್ಟ್ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸೊ ದಟ್ ಅದು ಫಿಲ್ಲೋ ಆಗುತ್ತೆ, ನೋಡೋಕೆ ನಮಗೂ ಖುಷಿ ಆಗುತ್ತೆ. ಆಮೇಲೆ ಡಿಸೈನು ಔಟ್ಪುಟ್ಟು ಚೆನ್ನಾಗಿ ಬರುತ್ತೆ. ನೀವು ಅಷ್ಟೇ ಬೇಕಾದರೆ ನಾನು ಈಗ ಪರ್ಪಲ್ ಯೂಸ್ ಮಾಡಿದ್ದೀನಿ, ನೀವು ಬೇಕಾದ್ರೆ ಇನ್ನೂ ಸ್ವಲ್ಪ ಡಾರ್ಕು ತಪ್ಪಿದ್ರೆ ಇಲ್ಲ ಬ್ಲ್ಯಾಕಲ್ಲೂ ಸ್ಪಾಟ್ ಇಡ್ಬೋದು. ಬಟ್ ನಂಗೆ ಬ್ಲ್ಯಾಕ್ ಬೇಡ ಅಂತ ನಾನು ಮುಂಚೆನೇ ಡಿಸೈಡ್ ಮಾಡಿದ್ರಿಂದ ಈ ಡಿಸೈನ್ಗೆ ನಾನು ಪರ್ಪಲ್ ಯೂಸ್ ಮಾಡ್ತಾಯಿದ್ದೀನಿ. ಬೇಕಂದರೆ ನೀವು ಪಿಂಕಲ್ಲೂ ಇಡ್ಬೋದು, ಇನ್ನೊಂದು ಕಲರ್ ಬೇಡ ನನಗೆ ಅಂದರೆ ಪಿಂಕಲ್ಲೂ ಇಡ್ಬೋದು. ಈ ಥರ ಜಸ್ಟ್ ಬ್ರಷ್ ಬ್ಯಾಕ್ ಸೈಡೋ ತಪ್ಪಿದ್ರೆ ರೌಂಡು ಬಾಲ್ ಥರ ಯಾವ್ದಾರ ಇನ್ಸ್ಟ್ರೂಮೆಂಟ್ ಇದ್ದರೆ ಇದೇ ಬೇಕು ಅದೇ ಬೇಕು ಅಂತಿರಲಿಲ್ಲ, ಯಾವ್ದಾರ ಆ ಥರ ರೌಂಡ್ ಬರೋದ್ರಲ್ಲಿ ಒಂದೊಂದು ಡಾಟ್ ಇಟ್ಕೊಂಡೋದ್ರೆ ಸಾಕಾಗುತ್ತೆ. ಆಮೇಲೆ ನಾನು ಕೆಳಗಡೆ ಅದು ಪಾಟ್ ಆಲ್ರೆಡಿ ನಾನು ಪ್ಲ್ಯಾಂಟ್ ಮಾಡಿದ್ರಿಂದ ಅದಕ್ಕೆ ಮಾಡ್ತಿದ್ದರಿಂದ ಬೇಸಿಗೋಸ್ಕರ ಇನ್ನೊಂದು ಬಾಕ್ಸ್ ಇಟ್ಕೊಂಡಿದ್ದೀನಿ, ನಂಗೆ ಹ್ಯಾಂಡ್ಲ್ ಮಾಡೋಕ್ಕೆ ಈಸಿ ಆಗಲಿ ಅಂತ. ನೀವು ಆ ಥರ ಮೊದಲೇ ಮಾಡಿರೋ ಪಾಟು ಆ ಪ್ಲ್ಯಾಂಟ್ ಹಾಕಿರೋ ಪಾಟ್ಗಾದರೆ ಆ ಥರ ಮಾಡ್ಕೊಳ್ಳಿ, ಬೇಯಿಸಿಟ್ಕೊಳ್ಳಿ. ನೋಡಿ ನಾನು ಇನ್ನೊಂದು ವೈಟ್ ಪೇಂಟ್ ಮಾಡಿಕೊಂಡು ಅದ್ರ ಮೇಲೆ ಸ್ಪಾಂಜಲ್ಲಿ ಬ್ಲೂ ಕಲರ್ ತೊಗೊಂಡು ಅಲ್ಲಿ ಡ್ಯಾಬ್ ಮಾಡಿ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಪಿಂಕ್ ಕಲರು ತೊಗೊಂಡು ಈ ಥರ ವರ್ಟಿಕಲಾಗಿ ಸ್ಪಾಂಜಿಗೆ ಪಿಂಕ್ ಕಲರ್ ಡಿಪ್ ಮಾಡ್ಕೊಂಡು ವರ್ಟಿಕಲಾಗಿ ಈ ಥರ ನೋಡ್ತಾ ಇರ್ಬೋದು ನೀವು, ಸ್ಟ್ರೋಕ್ ಕೊಟ್ಕೊತಾ ಹೋಗ್ತಾಯಿದ್ದೀನಿ. ಸ್ಪಾಂಜೆ ಮಾಮೂಲಿ ಸ್ಪಾಂಜೆ ಅದೇ ಥರನೇ ನಾನು ಬ್ಲೂ ಹಾಕಿದ್ದು. ಬ್ಲೂನು ವೈಟು ಡ್ರೈ ಆದಮೇಲೆ ನಿಮಗೆ ಲಾಸ್ಟಲ್ಲಿ ಪಿಂಕ್ ಹಾಕಿ ತೋರಿಸ್ತಾ ಇದ್ದೀನಿ. ಇದಂತೂ ಯಾವ ಮಕ್ಳಿಗಾದರೂ ಹೇಳ್ಕೊಟ್ರು ಮಾಡ್ತಾರೆ, ನೀವು ಟ್ರೈ ಮಾಡಿ. ಮನೇಲಿ ಮಕ್ಕಳಿದ್ರೆ ಅವ್ರಿಗೂ ನೀವು ಕುತ್ಕೊಂಡು ಅವ್ರಿಗೂ ನೀವು ಮಾಡಬೇಕಾದ್ರೆ ಇದನ್ನೆಲ್ಲ ಐಡಿಯಾ ಕೊಟ್ಕೊತಾ ಹೋದರೆ ಅವ್ರಿಗೂ ಟೈಮ್ ಪಾಸ್ ಆಗುತ್ತೆ. ಇವಾಗೆಲ್ಲ ಮತ್ತೆ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಅವ್ರಿಗೆಲ್ಲ ಈ ಕ್ರಿಯೇಟಿವ್ ಥಿಂಗ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ನೋಡಿ ಈ ಥರ ಸೆಟ್ ಮಾಡಿದ್ದೀನಿ. ಹೇಗನ್ನಿಸ್ತು ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ಪ್ಲೀಸ್ ಮರಿಬೇಡಿ.